ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತು ನೋಡಿ ಕೂರ್ಮ ಕೃಷ್ಣ ಅಲಂಕಾರ ಅಂತ. ಇವತ್ತು ಕೆಳಗೆ ಅರ್ಧ ಕೂರ್ಮ ಅವತಾರದ್ದು ಇದು ಕಾಣ್ಬೋದು ನೀವು ಅದರಲ್ಲಿ. ಆನಂತರ ಬಾಕಿ ದೇವರ ಅಲಂಕಾರಗಳನ್ನು, ಮುಖ್ಯ ಪ್ರಾಣ ದೇವರದ್ದು, ಭೋಜನ ಶಾಲೆ ಆಂಜನೇಯ ದೇವರದ್ದು, ಆನಂತರ ಸುಬ್ರಹ್ಮಣ್ಯ ಗುಡಿದೆಲ್ಲ ಅಲಂಕಾರ ನೋಡ್ಕೋತಾ ಬನ್ನಿ, ಪೂಜೆನೂ ನೋಡ್ಕೋತಾ ಬನ್ನಿ ಹಾಗೆಯೇ. ಆಮೇಲೆ ಇದು ಗರುಡ ದೇವರು, ನೋಡಿ ಇದು ಮಧ್ವಾಚಾರ್ಯರ ಅಲಂಕಾರ. ಆಮೇಲೆ ಇದು ಬಪ್ಪನಾಡು, ಇದು ಹೂವಿನ ಅಲಂಕಾರ. ಇವತ್ತು ಮೂರು ಮಾವಿನಕಾಯಿ ಉಪ್ಪಿನಕಾಯಿ ತಗೊಂಬಂದಿದ್ದೀನಿ. ಇದು ಎಲ್ಲ ಟೆಂಪರರಿ ಉಪ್ಪಿನಕಾಯಿಗಳೇ. ಫಸ್ಟ್ ಅಡಂಗಾಯಿ, ಇದು ಫಂಕ್ಷನ್ಗೆಲ್ಲ ಬಡಿಸ್ಲಿಕ್ಕೆ ಮಾಡ್ತಾರೆ. ಇದನ್ನ ನೋಡ್ಕೊಂಡು ಬರೋಣ. ಫಸ್ಟು ಒಂದು ಉಪ್ಪಿನ ನೀರು ಮಾಡಿಟ್ಕೋಬೇಕು. ಇದಕ್ಕೆ ಒಂದು ಅರ್ಧ ಕೆಜಿಯಷ್ಟು ಉಪ್ಪು, ಅದಕ್ಕೆ ಒಂದು 3 ಪಾಲಷ್ಟು ನೀರು, ಸಾಧಾರಣ ಒಂದು 6ರಿಂದ 7 ಕಪ್ಪಷ್ಟು ನೀರು ಬೇಕು. ಇದಕ್ಕೆ ಸ್ವಲ್ಪ ಡೈಲ್ಯೂಟ್ ಆಗಿರುತ್ತೆ. ಇದು ಜಾಸ್ತಿ ದಿನ ಬಾರದ ಕಾರಣ ಸ್ವಲ್ಪ ಡೈಲ್ಯೂಟಾಗಿ ನಾವು ಮಾಡ್ಕೋಬೇಕಾಗತ್ತೆ. ನೀರು ಹಾಕಿ ಒಂದು ಚಿಟಿಕೆ ಅರಿಶಿನ ಹಾಕಿ ಅದನ್ನ ಕುದಿಯೋಕ್ಕೆ ಇಟ್ಬಿಡಿ. ಇದು ಕುದೀತಾ ಇರುವಂಗೆ ನಾವು ಮಾವಿನ ಮಿಡಿನ ಕಟ್ ಮಾಡ್ಕೊಳ್ಳೋಣ. ಇದು ಯಾವುದೇ ಮಾವಿನಕಾಯಿಯಿಂದ ಮಾಡಬಹುದು. ಮಾವಿನಕಾಯಿ, ಅಮಟೆಕಾಯಿ, ಇದರಿಂದೆಲ್ಲ ನಾವು ಮಾಡ್ಬೋದು. ನೋಡಿ, ನನ್ನ ಚಿಕ್ಕ ಮಾವಿನ ಮಿಡಿ ಇತ್ತು ನೋಡಿ, ಇದನ್ನು ಕಟ್ ಮಾಡಿ ಮಾಡ್ಕೋತಾ ಇದ್ದೀನಿ. ನೀವು ಕಾಣ್ಬೋದು ಇಲ್ಲಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ನಾನು ಮೊನ್ನೆ ತೋರಿಸಿದ್ದು ಪುಡಿ ಉಪ್ಪಿನಕಾಯಿ. ಅದೇ ಮಸಾಲೆ ಹಾಕಿ ಸ್ವಲ್ಪ ನೀರು ಉಪ್ಪಿನಕಾಯಿ, ರಸ ಜಾಸ್ತಿ ಬೇಕು ಅಂತ ಹೇಳೋರಿಗೆ ಈ ಥರ ಉಪ್ಪಿನಕಾಯಿ ಮಾಡ್ಕೊಳ್ಳಿ ನೀವು. ಮಸಾಲೆ ಸೇಮ್ ಆಗಿರುತ್ತೆ. ಲಾಸ್ಟ್ ನಾನು ಸಾಂಪ್ರದಾಯಿಕ ಉಪ್ಪಿನಕಾಯಿ ಫಂಕ್ಷನ್ಗಳು ಬಳಸೋದು ಅಂತ ಹಾಕಿದ್ನಲ್ಲ, ಬೇಕಾದರೆ ಅದರ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಇದಂತೂ ತುಂಬಾ ಚೆನ್ನಾಗಾಗತ್ತೆ. ನಮ್ಮ ಊರಲ್ಲಿ ಕುಚ್ಚಿಗೆ ಗಂಜಿ ಊಟ ಮಾಡ್ತೀವಿ ನೋಡಿ, ಇದಕ್ಕೆಲ್ಲ. ಆಮೇಲೆ ಮೊಸರನ್ನಕ್ಕೆಲ್ಲ ಹೇಳಿ ಮಾಡಿಸಿದ ಉಪ್ಪಿನಕಾಯಿ. ಇದರದ್ದು ಒಂದೇ ಒಂದು ಬ್ಯಾಕ್ ಏನಂತ ಗೊತ್ತಾ? ಫ್ರಿಜ್ಜಲ್ಲೇ ಇಡಬೇಕು. ಇದನ್ನ ಹೊರಗಿಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಬೇಗ ಹಾಳಾಗಿಬಿಡುತ್ತೆ ಈ ಉಪ್ಪಿನಕಾಯಿ. ಅಡ್ಡ ಸ್ಮೆಲ್ ಬಂದರೆ ಆಮೇಲೆ ತಿನ್ನಬೇಕು ಅಂತ ಅನಿಸೋದಿಲ್ಲ ನಿಮಗೆ. ಕೆಲವು ಹಾಳಿದ್ದದ ನೋಡಿ, ಬಿಡಿ ಕಟ್ ಮಾಡ್ಕೊಂಡು ಎಷ್ಟು ಬೇಕಷ್ಟು ಕಟ್ ಮಾಡ್ಕೋಬೋದು. ಈ ನಿಂಬೆಹಣ್ಣನ್ನು ನಾವು ಇದು ಮಾಡಿಟ್ಕೋತೀವಲ್ವ, ಅದಕ್ಕೂ ಇದೇ ಮಸಾಲೆ ಹಾಕ್ಕೊಳ್ಳುವಂಥದ್ದು. ನಿಂಬೆಹಣ್ಣನ್ನು ಉಪ್ಪಲ್ಲಿ ಹಾಕಿ ನೆನೆಸಿಟ್ಟಿರ್ತೀವಲ್ವ, ಅದಕ್ಕೂ ನೀರು ಬೆರೆಸ್ಲಿಕ್ಕಿಲ್ಲ. ಅದು ನಾನು ಇನ್ನೊಂದು ಸಲ ಬೇಕಾದ್ರೆ ಡೀಟೇಲಾಗಿ ತೋರಿಸ್ತೀನಿ ನಿಮಗೆ. ನೋಡಿ, ಆ ನಂತರ ಇದೆಲ್ಲ ಕಟ್ ಮಾಡೋದು. ನೀರು ಕುದೀತಾ ಇರಬೇಕಿದ್ರೆ ಅದರ ಮೇಲಿಂದ ಕೇನೆ ನೋಡಿ ಮಣ್ಣು ನಿಮಗೆ ಕಾಣಿಸ್ಬೋದು. ಅದನ್ನು ತೆಗೆದು ಎಸ್ಕೊಳ್ಳಿ ನೀವು. ಅದೆಲ್ಲ ಗಲೀಜದು. ಆನಂತರ ಅದಕ್ಕೆ ಹಾಕಿ ಒಂದು ಜಸ್ಟ್ ಕುದಿ ಬರೋ ತನಕ ಮಾತ್ರ ಅದನ್ನ ನಾವು ಬೇಯಿಸಬೇಕು, ಮಾವಿನಕಾಯಿನ. ಅದಕ್ಕೆ ಜಾಸ್ತಿ ಬೆಂದರೆ ಏನು ಗೊತ್ತಾ, ಅದು ಪೇಸ್ಟ್ ಥರ ಆಗಿಬಿಡುತ್ತೆ, ಚೆನ್ನಾಗಾಗೋದಿಲ್ಲ. ಇದು ಟೆಂಪರರಿ ಉಪ್ಪಿನಕಾಯಿ ಆದ ಕಾರಣ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಹಬ್ಬವನ್ನು 15 ದಿವಸ ಇಟ್ಕೊಂಡು ತಿನ್ಬೋದು. ಅದಕ್ಕಿಂತ ಜಾಸ್ತಿ ಇದು ಚೆನ್ನಾಗಾಗಲ್ಲ. ಇದು ಇದರಲ್ಲಿ ನೋಡಿ ಸ್ವಲ್ಪ ನೀರು ತೆಗೆದಿಟ್ಕೊಂಡೆ. ನನಗೆ ಉಪ್ಪಿನ ನೀರು ಬೇಕು. ಇನ್ನು ಬಾಕಿ ಉಪ್ಪಿನಕಾಯಿ ಮಾಡಬೇಕಿದ್ರೆ, ಮಿಡಿ ಉಪ್ಪಿನಕಾಯಿ ನಿಮಗೆ ತೋರಿಸಿಲ್ಲ, ಅದನ್ನ ಮಾಡಿಲ್ಲ ನಾನು, ಉಪ್ಪಲ್ಲಿ ನೆನೆಸಿಟ್ಟಿದ್ದೀನಿ ಅಷ್ಟೇ. ನೋಡಿ, ಅದಕ್ಕೆ ಈ ಕಟ್ ಮಾಡಿದ ಮಾವಿನಕಾಯಿಯನ್ನು ಹಾಕಿ ಅದು ಜಸ್ಟ್ ಕುದಿ ಬರೆಸ್ಬೇಕು. ಮಿಡಿ ಉಪ್ಪಿನಕಾಯಿನ ಮೋಸ್ಟ್ಲಿ ನಾನು ನೆಕ್ಸ್ಟ್ ವೀಕಲ್ಲಿ ತೋರಿಸ್ತೇನೆ. ಅದನ್ನ ಮಿಡಿ, ಚೆನ್ನಾಗಿರೋ ಮಿಡಿ ನೋಡಿ ಒರೆಸ್ಬಿಟ್ಟು ನಾವು ಉಪ್ಪು ಹಾಕಿ ಇಡಬೇಕು. ಅದರಲ್ಲಿ ಉಪ್ಪು ನೀರು ಮಾಡುವಂಥ ಕ್ರಮ ಇಲ್ಲ. ಉಪ್ಪು ಹಾಕಿ ನೆನೆಯೋಕ್ಕೆ ಇಡಬೇಕು. ಅದು ಹೇಗೆ ಮಾಡೋದು ಅಂತ ಡೀಟೇಲಾಗಿ ವಿಡಿಯೋ ತೋರಿಸ್ತೀನಿ ನಿಮಗೆ. ಇದೊಂದು ನೋಡಿ, ಇದು ಮಗಚಿಡಿ ಸ್ವಲ್ಪ ಜಸ್ಟ್ ಕುದಿ ಬಂದರೆ ಸಾಕು. ಆ ಸಿಪ್ಪೆ ಕಲರ್ ಡಲ್ ಆದ ತಕ್ಷಣ ಅದನ್ನ ಆಫ್ ಮಾಡಿಬಿಡಬೇಕು. ಜಾಸ್ತಿ ಹೊತ್ತು ಇದು ಮಾಡಿದರೆ ಕರಗಿ ಹೋಗುತ್ತೆ ಅದು ಮಿಡಿ. ಕುದಿಯುವ ಉಪ್ಪು ನೀರಿಗೆ ಹಾಕಿದ ಕಾರಣ ಜಾಸ್ತಿ ಕುದಿಯುವಂಥ ಅವಶ್ಯಕತೆಯೇ ಇಲ್ಲ. ಇವತ್ತೇ ಬಳಸ್ತೀನಿ ಅಂದೋದಾದರೆ ಸ್ವಲ್ಪ ಕುದ್ರೆ ಏನೂ ತೊಂದರೆ ಇಲ್ಲ. ಒಂದು 10-15 ದಿವಸ ಬೇಕು ಅನ್ನೋರು ಜಾಸ್ತಿ ಕುದಿಸ್ಬೇಡಿ. 1-2 ಗುಳ್ಳೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗಲೇ ಆಫ್ ಮಾಡಿಬಿಡಬೇಕು. ಇದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ನೋಡಿ, ಒಂದೊಂದು ಗುಳ್ಳೆ ಬರೋದು ಕಾಣಿಸ್ಬೋದು ನಿಮಗೆ. ಅವಾಗ ಅದನ್ನ ಆಫ್ ಮಾಡಿ ಬಿಟ್ಕೊಬೇಕು.
ಆನಂತರ ತಣ್ಣಗಾದ ನಂತರ ನೀರಾದರೂ ಉಪ್ಪು ನೀರನ್ನು ಸಪ್ರೇಟ್ ಮಾಡಿ ಇಟ್ಕೋಬೇಕು. ನೋಡಿದ್ರಲ್ಲ ನೀವು. ಈಗ ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೆ ಏನು ಗೊತ್ತಾ, ಮೊನ್ನೆ ನಾನು ಟ್ರೆಡಿಷನಲ್ ಉಪ್ಪಿನಕಾಯಿ ಹೇಳಿದರೆ ಆ ಮಸಾಲೆನೇ ಇದಕ್ಕೆ ಹಾಕ್ಕೊಳ್ಳುವಂಥದ್ದು. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದು ಪುಡಿ ಉಪ್ಪಿನಕಾಯಿ ಮಾಡಿರುವಂಥದ್ದು. ನಿಮಗೆ ಎಷ್ಟು ಬೇಕಾ, ದಪ್ಪ ಜಾಸ್ತಿ ಬೇಕು ಅಂದರೆ ಮಸಾಲೆ ಜಾಸ್ತಿ ಹಾಕ್ಕೊಳ್ಳಿ, ರಸ ಜಾಸ್ತಿ ಬೇಕು ಅನ್ನೋದಾದರೆ ಸ್ವಲ್ಪ ಪುಡಿ ಕಡಿಮೆ ಹಾಕ್ಕೊಳ್ಳಿ. ಇದಂತೂ ಅಲ್ಟಿಮೇಟ್ ಆಗಿರುತ್ತೆ. ಜಾಸ್ತಿ ಖಾರ ಕೂಡ ಇರೋದಿಲ್ಲ. ಖಾರ ಬೇಕನ್ನೋರಿಗೆ ಏನು ಮಾಡಬೇಕು ಅಂತ ನಾನು ತೋರಿಸ್ತೇನೆ. ಇದನ್ನು ಮಿಕ್ಸಿಗೆ ಹಾಕಿ ನೀಟಾಗಿ ರುಬ್ಕೊಂಬನ್ನಿ. ಅದನ್ನ ನುಣ್ಣಗಾಗಬೇಕು. ಮುಂಚೆಲ್ಲ ಕಡಿಯುವ ಕಲ್ಲಲ್ಲೇ ಮಾಡ್ತಾಯಿದ್ರು, ಮಿಕ್ಸಿ ಯಾರು ಬಳಸ್ತಾ ಇರಲಿಲ್ಲ. ಕಡಿಯೋ ಕಲ್ಲಲ್ಲಿ ಮಾಡಿದರೆ ಅದು ಬಾಳಿಕೆ ಜಾಸ್ತಿ ಯಾವತ್ತು. ನೋಡಿ, ಇದನ್ನ ಅದಕ್ಕೆ ಹಾಕಿ ಇನ್ನೊಂದು ಸಲ ಮತ್ತೊಂದು ನೆನಪಿರಲಿ, ಮಿಕ್ಸಿ ತೊಳಿಯೋಕ್ಕೆ ಹಾಕೋದು ಇಲ್ಲಿ ನೀರಲ್ಲ, ಉಪ್ಪು ನೀರನ್ನೇ ಹಾಕಬೇಕು. ಕೈ, ಪಾತ್ರೆ, ಮಿಕ್ಸರ್ ಗ್ರೈಂಡರ್ ಎಲ್ಲ ಡ್ರೈ ಆಗಿರಬೇಕು. ಎಟ್ ಎನಿ ಕಾಸ್ಟ್ ಅದರಲ್ಲಿ ನೀರಿನ ಪಸ ಇರಬಾರ್ದು. ಇದ್ದರೆ ಬೇಗನೆ ಕೆಟ್ಟೋಗುತ್ತೆ ಅದು ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ಎಲ್ಲನೂ ಕುದಿಸಿ ಆಮೇಲೆ ನೀರನ್ನು ಡ್ರೈನ್ ಮಾಡಿ ತಗೊಳ್ಳೋದು ತುಂಬ ಇಂಪಾರ್ಟೆಂಟು. ಮಿಕ್ಸಿ ತೊಳಿಯೋಕ್ಕೆ ಹಾಕಿದ್ದು ಕೂಡ ನಾನಿದು ಉಪ್ಪು ನೀರೇ. ಈಗ ನೋಡಿ, ಏನು ಇಷ್ಟು ದಪ್ಪ ಇದೆ. ನಿಮಗೆ ಖಾರ ಬೇಕು ಅದಕ್ಕಿಂತ ಸ್ವಲ್ಪ ಅಂತಂದರೆ 1 ಚಮಚೆ 2 ಚಮಚೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮೆಣಸು ಪುಡಿ ಹಾಕ್ಕೊಳ್ಳಿ. ನೋಡಿ, ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ನಮಗೆ ಖಾರ ಜಾಸ್ತಿ ಬೇಡ ಅಂತಂದ್ಬಿಟ್ಟು. ಹಾಕಿ ಒಂದು ರೌಂಡ್ ತಿರುಗಿಸ್ಬಿಟ್ಟು ಆನಂತರ ಬಾಟಲ್ಲಿ ಹಾಕಿ ತುಂಬಿಸಿಟ್ರೆ ಉಪ್ಪಿನಕಾಯಿ ರೆಡಿ ಆಯಿತು. ಇದು ಏನು ಗೊತ್ತಾ, ಈಗ ಸ್ವಲ್ಪ ನೀರಿರುತ್ತೆ, ಒಂದು ದಿವಸ ಬಿಟ್ಟಾಗ ಸ್ವಲ್ಪ ದಪ್ಪ ಆಗುತ್ತೆ. ನೋಡಿ, ಈ ಥರ ಬಾಟ್ಲಿಗೆ, ಗಾಜಿನ ಬಾಟ್ಲಿಗೆ ಹಾಕಿಟ್ಕೊಳ್ಳಿ. ಗಾಜಿನ ಬಾಟ್ಲಿಗೆ ಅಥವಾ ಭರಣಿಗೆ ಹಾಕಿಟ್ಕೋಬೇಕು. ಯಾವತ್ತೂ ಪ್ಲಾಸ್ಟಿಕ್ಕಲ್ಲಿ ನಾವು ಉಪ್ಪಿನಕಾಯಿಯನ್ನು ಸ್ಟೋರ್ ಮಾಡಬಾರ್ದು. ಹುಳಿ, ಉಪ್ಪು, ಖಾರ ಇರುವಂಥದ್ದನ್ನು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಸ್ಟೋರ್ ಮಾಡೋದು ತುಂಬ ಡೇಂಜರಸ್ಸು. ಅದೇ ಥರ ಸ್ಟೀಲ್ ನೋಡಿ ಪಾತ್ರೆಯಲ್ಲಿ ನಾನು ಮಾಡ್ತಿದ್ದೀನಲ್ವ, ಇದನ್ನು ಜಾಸ್ತಿ ಹೊತ್ತಿದ್ರಲ್ಲಿ ಬಿಡಬಾರ್ದು. ನನ್ನ ಇದು ಉಪ್ಪಿನಕಾಯಿ ಮಾಡುವಂಥ ಪಾತ್ರೆ ಇದು ಕಪ್ಪಾಗಿದೆ, ನೀವು ನೋಡ್ಬೋದು. ನಾನು ಅಡುಗೆಗೂ ಬಳಸ್ತೇನೆ, ಇಲ್ಲ ಅಂತ ಹೇಳಲ್ಲ, ಬಟ್ ಕಪ್ಪಾಗಿದೆ ಆ ಪಾತ್ರೆ. ಅಂದರೆ ಎಷ್ಟು ರಿಯಾಕ್ಷನ್ ಆಗುತ್ತೆ ಅಂತ ನೀವು ನೋಡ್ಬೋದು. ನೋಡಿ, ಒಂದು 2-3 ದಿವಸ ಬಿಟ್ಟ ನಂತರ ಹೇಗಾಯಿತು ನೋಡಿ. ನಾನು ಆ ಉಪ್ಪಿನಕಾಯಿ ಖಾಲಿ ಆಗ್ತಾನಮ್ಮ ಅಂತ ನಮ್ಮ ಅತ್ತಿಗೆ ಬಂದಿದ್ರು, ಅವರಿಗೆ ಕೊಟ್ಟು ಹೋಯಿತು. ಈಗ ನೋಡಿ, ಇನ್ನೊಂದು ನಮೂನೆ ಉಪ್ಪಿನಕಾಯಿ ಮಾಡೋಣ. ಇಲ್ಲಿ ನಾವು ಈ ಮಾವಿನ ಮಿಡಿ ಉಂಟು ನೋಡಿ, ಅದನ್ನ ಉದ್ದುದ್ದಕ್ಕೆ ಹಚ್ಚಿಟ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಚ್ಚಿಟ್ಕೊಳ್ಳಿ. ಇದು ಒಂಥರ ಬೇರೆಯೇ ಟೇಸ್ಟ್ ಬರುತ್ತೆ. ನಾನು ಓದ್ತಾ ಇರಬೇಕಿದ್ರೆ ಇದು ನನ್ನ ಕಸಿನಿದ್ದು ಫ್ರೆಂಡ್ ಅಮ್ಮ ಕೊಟ್ಟು ಕಳಿಸಿದ್ದೆ ಉಪ್ಪಿನಕಾಯಿ ಇದು. ನೋಡಿ, ಅದಕ್ಕೆ ಏನು ಗೊತ್ತಾ, ಫಸ್ಟು ಬೇಕಾದಷ್ಟು ಉಪ್ಪು, ಒಂದು 2-3-4 ಚಮಚೆ ಉಪ್ಪು. ಆನಂತರ ನೋಡಿ, ಒಂದು ದೊಡ್ಡ ಚಮಚೆಯಷ್ಟು ಅದಕ್ಕೆ ಮೆಂತ್ಯ ಹಿಟ್ಟು, ಅಂಗಡಿಯಲ್ಲಿ ಸಿಗುತ್ತಲ್ವ ಅದನ್ನೇ ಮೆಂತ್ಯ ಹಿಟ್ಟು. ಆನಂತರ ಅದಕ್ಕೆ ಖಾರಕ್ಕೆ ಬೇಕಾದಷ್ಟು ಖಾರ, ಒಂದು 4 ಟೀ ಸ್ಪೂನಷ್ಟು ಮೆಣಸಿನ ಖಾರ ಬೇಕು. ಇದನ್ನ ಎಲ್ಲ ಹಾಕಿ ಒಂದು ಚಿಟಿಕೆ ಬೇಕಾದ್ರೆ ಅರಶಿನ ಹಾಕ್ಕೊಳ್ಳಿ. ಎಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನ 1 ದಿನ 2 ದಿನ ಬಿಟ್ಟಾಗ ಅದು ನೀರು ಬಿಟ್ಕೊಳ್ಳುತ್ತೆ. ಆನಂತರ ಅದನ್ನ ಒಂದು 2 ದಿವಸ ಬಿಸಿಲಿಗೆ ಇಡಬೇಕು. ಇಲ್ಲಾಂದರೆ ಈ ಉಪ್ಪಿನಕಾಯಿ ಫ್ರಿಜ್ಜಲ್ಲಿ ಇರ್ತೀರಿ ಅಂತಂದರೆ ಬಿಸಿಲಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ. ಆದರೂ ಬಿಸಿಲಲ್ಲಿ ಬಿಡೋದು ನಿಮಗೆ ಬಿಟ್ಟಿದ್ದು. ಈ ಥರ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ಇದೆಲ್ಲ ಜಾಸ್ತಿ ಮಾಡಲಿಕ್ಕೆ ಇಲ್ಲ ಇದು, ಯಾಕಂದರೆ ಇದು ಟೆಂಪರರಿ ಉಪ್ಪಿನಕಾಯಿ, ಜಾಸ್ತಿ ದಿವಸ ಬಾಳಿಕೆ ಬರಲ್ಲ ಇದು. ನೋಡಿ, ಈ ಥರ ಮಾಡಿ ನೋಡಿ, ಟಾಸ್ ಮಾಡ್ತಾ ಬನ್ನಿ. ನೀಟಾಗಿ ಎಲ್ಲ ಕಡೆ ಮಸಾಲೆಗಳು ಮಿಕ್ಸ್ ಆಗಲಿ ಮಾವಿನಕಾಯಿಗೆ. ಆನಂತರ ನೋಡಿ, ಗಾಜಿನ ಬಾಟ್ಲಿಗೆ ಹಾಕಿ ತುಂಬಿಸಿಟ್ಬಿಡಿ. ಒಂದು 2 ದಿವಸ ಬಿಟ್ಟಾಗ ಅದರಲ್ಲಿ ಏನು ಗೊತ್ತಾ, ನೀರು ಬಿಟ್ಕೊಳ್ಳುತ್ತೆ. ಅದನ್ನ ಆವಾಗ ನಾವು ಬಿಸಿಲಲ್ಲಿಟ್ಟರೆ, ಒಂದು 2 ದಿವಸ ಬಿಸಿಲಲ್ಲಿಟ್ಟರೆ ಸ್ವಲ್ಪ ಬಾಳಿಕೆ ಜಾಸ್ತಿ. ನೋಡಿ, ನಾನು ತಟ್ಟೆಗೆ ಹಾಕಿ ಬಿಸಿಲಲ್ಲಿಟ್ಟಿರೋದು ಕಾಣ್ಬೋದು ನೀವು. ನೀರಿನ ಪಸೆ ಸ್ವಲ್ಪ ಒಣಗಿ ಹೋದರೆ ಸ್ವಲ್ಪ ಬಾಳಿಕೆ ಅಂದರೆ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ ಅಂತ ಅಷ್ಟೇ. ನಾನು ಓದ್ತಾ ಇರಬೇಕಿದ್ರೆ ಕಾಲೇಜಲ್ಲಿ ನನ್ನ ಕಸಿನಿದ್ದು ಫ್ರೆಂಡು, ಅವರ ಅಮ್ಮ ನಮಗೆ ಈ ಉಪ್ಪಿನಕಾಯಿ ಮಾಡಿಕೊಟ್ಟಿದ್ರು. ಆವಾಗ ತುಂಬ ಇಷ್ಟಪಟ್ಟಿದ್ವಿ ನಾವು. ಇದೇ ಥರ ಅವರು ಮಾವಿನಕಾಯಲ್ಲೇ ಈ ಸೀಸನ್ಗೆ ಮಾಡಿಕೊಟ್ಟಿದ್ರು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ನೀವು ಬೇಕಂದರೆ ಎಲ್ಲ ಒಣಗಿದ ನಂತರ
ಎಳ್ಳಿನ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋಬೋದು. ಎಳ್ಳಿನ ಎಣ್ಣೆ ಅಥವಾ ಸಾಸಿವೆ ಎಣ್ಣೆ. ನಾನು ಅಷ್ಟೆಲ್ಲ ಹಾಕಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಅಷ್ಟು ದಿವಸ ಬರೋದಿಲ್ಲ, ಯಾಕಂದ್ರೆ ನಾನು ಕೊಟ್ಟು ಹೋಗುತ್ತೆ ನನಗೆ. ತೀರಾ ಎಣ್ಣೆ ಬೇಡ ಅಂತ ಅನಿಸ್ಬಿಡುತ್ತೆ. ನೋಡಿ, ಇದು ಆಯಿತು, ಬಾಟ್ಲಿಗೆ ತುಂಬಿಸಿಟ್ರೆ ಆಗೋಯಿತು. ಈಗ ನೋಡಿ ಹಿಂಡಿ ಮಾಡೋಣ, ಮಾವಿನಕಾಯಿದ್ದು ಹಿಂಡಿ. ಫಸ್ಟ್ ನೋಡಿ ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಳ್ಳಿ. ಮಿಕ್ಸಿಗೆ ಹಾಕಲಿಕ್ಕಿದ್ದ ಕಾರಣ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ತೊಂದರೆ ಇಲ್ಲ. ಆನಂತರ ಕಾಯಿ ಮೆಣಸು, ಉಪ್ಪು, ಇಂಗು, ಸಾಸಿವೆ. ಇಲ್ಲಿ ಕಾಯಿ ಮೆಣಸು ನೋಡಿ 2 ಚಮಚಷ್ಟು ಸಾಸಿವೆ. ಕಾಯಿ ಮೆಣಸಿನ ಬದಲು ನೀವು ಕೆಂಪು ಮೆಣಸು ಕೂಡ ಬಳಸ್ಬೋದು. ನಂತರ ಕಾಯಿ ಮೆಣಸು ಇತ್ತು, ಅದನ್ನೇ ಬಳಸಿದೆ. ಫಸ್ಟಿಗೆ ಸಾಸಿವೆನ ಮಿಕ್ಸಿಗೆ ಹಾಕಿ 1 ರೌಂಡ್ ಪುಡಿ ಮಾಡಿಟ್ಕೊಳ್ಳಿ. ಆನಂತರ ಅದಕ್ಕೆ ಕಾಯಿ ಮೆಣಸು, ಉಪ್ಪು, ಇಂಗು ಹಾಕ್ಕೊಂಡು 1 ರೌಂಡ್ ತಿರುಗಿಸಿ. ಯಾಕಂದರೆ ಕಾಯಿ ಮೆಣಸು ಬಾಯಿಗೆ ಸಿಕ್ಕಿದರೆ ಅಷ್ಟು ಚೆಂದ ಆಗೋದಿಲ್ಲ ಅಂತ. ಇದು ಪುಡಿ ಆದ ನಂತರ ನಾವು ಅದಕ್ಕೆ ಈ ಮಾವಿನಕಾಯಿನ ಹಾಕಿ ತರಿಯಾಗಿ ಅದನ್ನ ಒಂದು ಗ್ರೈಂಡ್ ಮಾಡ್ಕೊಳ್ಬೇಕು. ನಮ್ಮ ಅಮ್ಮ ಚಿಕ್ಕದಿರ್ತಾ ನಾವು ಸ್ಕೂಲಿಗೆಲ್ಲ ಹೋಗ್ತಾ ನಮಗೆ ಈ ಉಪ್ಪಿನಕಾಯಿ ಮಾಡಿಕೊಡ್ತಾಯಿದ್ರು. ಯಾವುದೇ ಮಾವಿನಕಾಯಿ, ಹುಳಿ ಇರುವಂಥ ಮಾವಿನಕಾಯಿಯಿಂದ ಇದನ್ನ ಮಾಡ್ಬೋದು. ಎಣಿಸಿದಾಗಲೇ ಬಾಯಲ್ಲಿ ನೀರು ಬರುತ್ತೆ ನೋಡಿ. ಹೀಗೆ ತರಿಯಾಗಿಬೇಕು, ತೀರಾ ಚಟ್ನಿ ಥರ ಪೇಸ್ಟ್ ಆಗೋದು ಬೇಡ ಇದು. ಅದಕ್ಕೆ ನೋಡಿ ಒಂದು ಎಳ್ಳೆಣ್ಣೆಯಲ್ಲಿ ಸಾಸಿವೆ ಹಾಕಿ ಒಗ್ಗರಣೆ ಕೊಡೋಣ. ಸಾಸಿವೆ ಮತ್ತು ಸ್ವಲ್ಪ ಇಂಗು, ಸ್ವಲ್ಪ ಹಳದಿ ಪುಡಿ ಅಥವಾ ಅರಿಶಿಣದ ಪುಡಿ ನೋಡಿ. ತುಂಬಾ ಟೇಸ್ಟಿಯಾಗೈತೆ. ಇದೆಲ್ಲ ಟೆಂಪರರಿ ಉಪ್ಪಿನಕಾಯಿ. ನಿಮಗೆ ಯಾವ ಉಪ್ಪಿನಕಾಯಿ ಇದರಲ್ಲಿ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ಸಲ್ಲಿ ಹೇಳಿ. ಯಾರಿಗೆಲ್ಲ ಬಾಯಲ್ಲಿ ನೀರು ಬಂತು ಅದನ್ನೂ ಹೇಳಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಯಾರಿಗೋ ಬೇಕೋ ಅವರಿಗೆ ಈ ಉಪ್ಪಿನಕಾಯಿಗಳನ್ನು ಶೇರ್ ಮಾಡಿಕೊಳ್ಳಿ. ಈಗ ಮಾವಿನಕಾಯಿ ಬರ್ತಾ ಇದೆ ಮಾರ್ಕೆಟಿಗೆ, ಎಲ್ಲರೂ ಮಾಡಿ ತಿನ್ಕೊಳ್ಳಿ. ನಮಗೆ ಬಾಕಿ ತರಕಾರಿಗಳು ಎಷ್ಟು ಇಂಪಾರ್ಟೆಂಟೋ ಉಪ್ಪಿನಕಾಯಿ ಕೂಡ ದೇಹಕ್ಕೆ ನಮಗೆ ಬೇಕಾಗತ್ತೆ. ಡೈಜೆಷನ್ ಶಕ್ತಿ ಜಾಸ್ತಿ ಮಾಡುವಂಥದ್ದು ಇದು. ಆದರೆ ಯಾವತ್ತೂ ಅತಿ ತಿನ್ನಲಿಕ್ಕೆ ಹೋಗಬೇಡಿ, BP ಎಲ್ಲ ಜಾಸ್ತಿ ಆಗುತ್ತೆ ಅಂತ. ನೋಡಿ ಈ ಥರ ಜಾರಿಗೆ ಹಾಕ್ಕೊಂಡು ಇಟ್ಕೊಳ್ಳಿ ಉಪ್ಪಿನಕಾಯಿನ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಥ್ಯಾಂಕ್ ಯು.